ಕೊಂಕಣಿ ಸಂಗೀತ ಮತ್ತು ಸಾಂಸ್ಕೃತಿಕ ಪರಂಪರೆಯ ದಿಗ್ಗಜ ಎರಿಕ್ ಅಲೆಕ್ಸಾಂಡರ್ ಒಜಾರಿಯೋ 76 ವರ್ಷ ಅವರು ಶುಕ್ರವಾರ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಅವರು ಮೂತ್ರಪಿಂಡ ಕಾಯಿಲೆಯಿಂದ ಬಳಲ್ತಾ ಇದ್ರು. ಮೃತರು ಪತ್ನಿ ಖ್ಯಾತ ಗಾಯಕಿ ಜಾಯ್ಸ್ ಫಾಂಟೆಸ್ ಮತ್ತು ಪುತ್ರ ಮತ್ತು ಪುತ್ರಿಯನ್ನ ಅಗಲಿದ್ದಾರೆ. ಎರಿಕ್ ಒಜಾರಿಯೋ ಎಂದೇ ಜನಪ್ರಿಯರಾಗಿದ್ದ ಅವರು ಮಂಗಳೂರಿನ ಜೆಪ್ಪು ನಿವಾಸಿಯಾಗಿದ್ದು ದಶಕಗಳಿಂದ ತಮ್ಮ ಸೃಜನಶೀಲ ಮತ್ತು ಸಾಂಸ್ಥಿಕ ಪ್ರಯತ್ನಗಳ ಮೂಲಕ ಕೊಂಕಣಿ ಭಾಷೆಯನ್ನ ಸಂರಕ್ಷಿಸುವಲ್ಲಿ ಮತ್ತು ಉತ್ತೇಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಕರ್ನಾಟಕದಾದ್ಯಂತ ಶಾಲೆಯಲ್ಲಿ ಕೊಂಕಣಿಯನ್ನ ಐಚ್ಛಿಕ ವಿಷಯವಾಗಿ ಕಲಿಯಲು ಪರಿಚಯಿಸಿದ್ದು ಅವರ ಮಹತ್ವದ ಸಾಧನೆ. 1994ರಲ್ಲಿ ಕೊಂಕಣಿ ಕಲಾ ಸಾಮ್ರಾಟ್ ಎಂಬ ಬಿರುದು, ಕೊಂಕಣಿ ರತ್ನ, 1993ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು 1999ರಲ್ಲಿ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 2002ರಲ್ಲಿ ದಾಯ್ಜಿ ದುಬೈ, 2003ರಲ್ಲಿ ಕೊಂಕಣಿ ನಾಟಕ ಸಭೆಯಿಂದ ಜೀವಮಾನ ಸಾಧನೆ ಪ್ರಶಸ್ತಿ ಪಡೆದಿದ್ದರು.